ನಮಸ್ಕಾರ ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಶ್ರೀ ಮಾತಾ ವೈಷ್ಣವೋದೇವಿ ಒಂದು ಪ್ರವಾಸ ಕಥನ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಆಲ್ರೆಡಿ ಈಗ 23 ಬುಕ್ಸು ಓಪನಿಂಗ್ ಆಗಿದೆ. ಈಗ ಲಕ್ಷ್ಮಣಮೂರ್ತಿ ಸಾಹೇಬರು ಅವ್ರ ಕಡೆಯಿಂದ ಒಂದು ನಾಡಿನ ಜನತೆಗೆ ವಿಶೇಷವಾಗಿ ನೆಕ್ಸ್ಟ್ ಶುಕ್ರವಾರ 24ನೇದು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ಅದನ್ನು ಒಂದು ತಿಳಿಸೋಂಥ ಒಂದು ಪ್ರಯತ್ನ ಮಾಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ಮುಜರಾಯಿ ದೇವಸ್ಥಾನಗಳ ಸಂಘಟನೆ ವತಿಯಿಂದ ಮತ್ತು ನವ ಕರ್ನಾಟಕ ಜನಪರ ರಕ್ಷಣಾ ವೇದಿಕೆ TV9+ ಮುಖಾಂತರ ಇವತ್ತು ಸಾಹೇಬ್ರ ಕಡೆಯಿಂದ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸೋಮವಾರ. ಇದ್ರ ಬಗ್ಗೆ ಅವ್ರ ಕಡೆಯಿಂದನೇ ಮಾತಾಡ್ತೀವಿ. ಈಗ ಬುಕ್ಕಿನ ಒಂದು ಬಿಡುಗಡೆ ಆಗ್ತಾಯಿದೆ ತಮ್ಮ ಕಡೆಯಿಂದ. ಈಗ ಈ ಬುಕ್ಸ್ ಮಾಡಬೇಕು ಮತ್ತು ಇದನ್ನು ಎಲ್ಲ ಜನಗಳಿಗೆ ಮುಟ್ಟಿಸೋ ಅಂಥ ಒಂದು ಪ್ರೇರಣೆ ನಿಮಗೆ ಯಾವ ಥರ ಆಯಿತು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು. ನನ್ನ ಹೆಸರು KV ಲಕ್ಷ್ಮಣಮೂರ್ತಿ ಅಂತ ಅಂದ್ಬಿಟ್ಟು ಶ್ರೀ ಮಾತಾ ವೈಷ್ಣೋದೇವಿ ಈ ತಾಯಿಯ ಕರೆ ಅನ್ನುವ ಒಂದು ಪ್ರವಾಸ ಕಥನ ಕನ್ನಡ ಪುಸ್ತಕಕ್ಕೆ ಲೇಖಕನಾಗಿ ಸೇವೆ ಮಾಡುವಂಥ ಒಂದು ಆಶೀರ್ವಾದ ಮಾತೆ ವೈಷ್ಣೋದೇವಿಗೆ ನೀಡಿರೋದ್ರಿಂದ ಒಂದು ಪುಸ್ತಕವನ್ನು ಮೊದಲನೇ ಮುದ್ರಣ 13 ಡಿಸೆಂಬರ್ 2021 ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು. ಅದನ್ನು ಬೆಂಗಳೂರಿನಲ್ಲಿರುವ ಒಂದು ವೈಷ್ಣೋದೇವಿ ದೇವಾಲಯದಲ್ಲಿ ಬಿಡುಗಡೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಆ ದಿನ ಬಂದಿರೋ ಭಕ್ತಾದಿಗಳೆಲ್ಲರೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಇದಾದ ನಂತರ ಇದುವರೆಗೂ 23 ಮುದ್ರಣಗಳನ್ನು ಕಂಡಿದೆ. ಅತ್ಯಂತ ಕಡಿಮೆ ಸಮಯವಾದ 7 ತಿಂಗಳಲ್ಲಿ 23 ಮುದ್ರಣ ಕಂಡಿರೋದು ಇದು ಭಾಳ ಸಂತೋಷದ ವಿಚಾರ. ಇನ್ನು 24ನೇ ಮುದ್ರಣ ಇದೇ ತಿಂಗಳು 12/8/2022 ಶುಕ್ರವಾರದಂದು ಲೋಕಾರ್ಪಣೆ ಆಗುತ್ತಿದೆ. ಇದಾದ ನಂತರ 25ನೇ ಮುದ್ರಣ ಇದೇ ತಿಂಗಳು 25ನೇ ತಾರೀಕು ಆಗಸ್ಟ್ 2022 ಬಿಡುಗಡೆ ಆಗೋದಕ್ಕೆ ವ್ಯವಸ್ಥೆ ಯೋಜನೆ ನಡೀತಾ ಇದೆ. ಈ ಮಾತಾ ವೈಷ್ಣೋದೇವಿ ಪ್ರವಾಸ ಕಥನ ಬರೆಯೋ ಉದ್ದೇಶ ಹೀಗಿತ್ತು. ನನ್ನ ಗೆಳೆಯರೊಬ್ಬರು ಮಹಾರಾಷ್ಟ್ರ ರಾಹುರಿಯಿಂದ ಸುಮಾರು 500 ಮಂದಿ ಯಾತ್ರಾರ್ಥಿಗಳನ್ನ 2016ರಲ್ಲಿ ಮಾತಾ ವೈಷ್ಣೋದೇವಿ ಸನ್ನಿಧಿಗೆ ಕರೆದುಕೊಂಡು ಬಂದರು. ಅದು ಸುಮಾರು 10 ದಿನಗಳ ಪ್ರವಾಸ ಕಾಲ ಆಗಿತ್ತು. ಆ ಪ್ರವಾಸ ಹೋಗಿ ಬಂದ ಮೇಲೆ ಈ ಮಾತಾ ವೈಷ್ಣೋದೇವಿ ಪುಸ್ತಕ ಬರೆಯೋಕ್ಕೆ ಒಂದು ಅವಕಾಶ ಸಿಕ್ತು. ಇದು ಕನ್ನಡದಲ್ಲಿ ಇದುವರೆಗೂ ಬಂದಿರೋಂಥ ಒಂದು ಮೊದಲನೇ ಪ್ರವಾಸ ಕಥನ ಮಾತಾ ವೈಷ್ಣೋದೇವಿ ಬಗ್ಗೆ. ಇದರ ಅನುವಾದವನ್ನು ಸಹ ಈಗ ಅತಿ ಶೀಘ್ರದಲ್ಲೇ ತುಳು ಭಾಷೆಯಲ್ಲಿ, ಎರಡನೇದಾಗಿ ಮರಾಠಿ ಭಾಷೆಯಲ್ಲಿ, ಮೂರನೇದಾಗಿ ಸಂಸ್ಕೃತ ಭಾಷೆಯಲ್ಲಿ ಇನ್ನು 1 ತಿಂಗಳ ಸಮಯದಲ್ಲಿ ಅನುವಾದವಾಗಿ ಪುಸ್ತಕದ ರೂಪದಲ್ಲಿ ಬಿಡುಗಡೆ ಆಗ್ತಾಯಿದೆ. ಮುಂದಿನ ಯೋಜನೆ ಸುಮಾರು 27 ಭಾರತೀಯ ಭಾಷೆಗಳಲ್ಲಿ 11 ವಿದೇಶಿ ಭಾಷೆಗಳಲ್ಲೂ ಸಹ ಅನುವಾದ ಮಾಡಿ ಪುಸ್ತಕದ ರೂಪದಲ್ಲಿ ಲೋಕಾರ್ಪಣೆ ಮಾಡಬೇಕು ಅನ್ನೋದು ಒಂದು ಯೋಜನೆಯನ್ನು ಸಹ ಇಟ್ಟಿದ್ದೀವಿ. ಸರ್, ಈಗ ಈ ಪುಸ್ತಕ ಬಿಡುಗಡೆ ನಿಮ್ಗೆ ಯಾವ ಥರ ಪ್ರೇರಣೆ ಆಯಿತು? ಇದರಿಂದ ಜನಕ್ಕೆ ಉಪಯೋಗ ಏನು ಸರ್? ಇದು ಪ್ರೇರಣೆ ಭಾಳ ಸುಲಭ. ನಮ್ಮ ಗೆಳೆಯರು 500 ಮಂದಿ ಯಾತ್ರಾರ್ಥಿಗಳನ್ನ ಪ್ರವಾಸ ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಸಿ ಕರೆದುಕೊಂಡು ಬಂದರು. ಅಂಥ ಪುಣ್ಯಾತ್ಮ ಅಂಥ ಸೇವೆ ಮಾಡ್ತಾ ಇರೋವಾಗ ಯಾತ್ರಾರ್ಥಿಗಳಿಗೆ 1 ರೂಪಾಯಿ ಖರ್ಚು ಸಹ ಬರದೇ ರೀತಿಯಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗಿ ಬಂದಿದ್ದರು. ಹಾಗಾಗಿ ಅವರು ಅಷ್ಟು ಸೇವೆ ಮಾಡ್ತಾ ಇರುವಾಗ ನಾನು ಈ ಪುಸ್ತಕ ರೂಪದಲ್ಲಿ ಮಾತೆ ವೈಷ್ಣೋದೇವಿ ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ಪುಸ್ತಕ ಪ್ರವಾಸ ಕಥನ ರೂಪದಲ್ಲಿ ಬರೆಯೋದಕ್ಕೆ ಒಂದು ಪ್ರೇರಣೆ ಸಿಕ್ತು. ಇದರ ಉದ್ದೇಶ, ಮುಖ್ಯವಾದ ಉದ್ದೇಶ, ಭಕ್ತಾದಿಗಳಿಗೆ ಈ ಪುಸ್ತಕ ತಲುಪಬೇಕು. ಈಗಾಗಲೇ ಈ ಪುಸ್ತಕಗಳನ್ನು ಓದಿ ಮಾತೆ ವೈಷ್ಣೋದೇವಿ ಸನ್ನಿಧಿಗೆ ಹೋಗಿ ದರ್ಶನ ಪಡೆದು ಬಂದಿರೋರು ಉಂಟು. ಇನ್ನೂ ಕೆಲವರು ಪುಸ್ತಕ ಓದಿದ್ದಾರೆ ಅಂತ ಅತಿ ಶೀಘ್ರದಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಈ ರೀತಿ ಈ ಪುಸ್ತಕ ಒಂದು ಪ್ರೇರಣೆಯಾಗಿದೆ ಮಾತಾ ವೈಷ್ಣೋದೇವಿ ಸನ್ನಿಧಿಗೆ ಹೋಗಿ ಬರೋದು. ಸರಿ ಸರ್, ಈಗ ಈ ಪುಸ್ತಕ ನಾವು ತಗೋಬೇಕಾದ್ರೆ ನಾವು ಎಲ್ಲೆಲ್ಲಿ ಪಡಿಬೋದು? ಆಮೇಲೆ ಇದ್ರದ್ದು ರೇಟ್ ಎಷ್ಟಿದೆ? ಇದು ಮೂಲ ಬೆಲೆ, ಇದು ಪುಸ್ತಕ ಪಬ್ಲಿಷ್ ಮಾಡಿರೋರು ಸ್ನೇಹ ಬುಕ್ ಹೌಸ್ ಬೆಂಗಳೂರವರು ಮೂಲ ಬೆಲೆ ₹160 ಅಂತ ಇಟ್ಟಿದ್ದಾರೆ. ಅವರು ಸಾಕಷ್ಟು ರಿಯಾಯಿತಿ ದರದಲ್ಲೂ ಸಹ ಕೊಡೋಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಈ ತಿಂಗಳಲ್ಲಿ ನಮ್ಮ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಅಮೃತ ಪುಸ್ತಕ ಯೋಜನೆ ಅನ್ನುವ ಒಂದು ಯೋಜನೆಯಲ್ಲಿ 25% ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡಬೇಕು ಅಂತಿದ್ದಾರೆ.
ಜೊತೆಗೆ ಪುಸ್ತಕಗಳನ್ನು ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸೋ ಯೋಜನೆಯನ್ನು ಸಹ ಇಟ್ಟಿದ್ದಾರೆ. ಓಕೆ ಸರ್, ಇದರಿಂದ ತಮ್ಗಾಗ ಅನುಕೂಲ ಮತ್ತು ಈಗ ಏನು ವಿಶೇಷತೆ ಅಂದರೆ, ಈಗ ಜನರಲಾಗಿ ನಿಮ್ಮನ್ನು ಏನು ಕೇಳ್ತಾ ಇರೋದು ಅಂದರೆ, ಈಗ ನಿಮಗೆ ಒಂದು ದೈವಿ ಪ್ರೇರಣೆ ಆಗಿ ಈ ಥರ ಬುಕ್ಸ್ ಇದು ಮಾಡಬೇಕು ಅಂತ ನೀವು ಈಗ ಆಲ್ರೆಡಿ ಈಗ ನೆಕ್ಸ್ಟು 26-27ನೇ ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದೀರಾ. ಇದರಿಂದ ವಿಶೇಷವಾಗಿ ನಿಮಗೆ ಒಂದು ಅಮ್ಮನ ಅನುಗ್ರಹ ಏನಾಗಿದೆ, ಪ್ಲಸ್ಸು ಈಗ ಈ ಬುಕ್ಸು ನಾವು ತೊಗೊತೀವಿ. ಈಗ ಜನಸಾಮಾನ್ಯರು ಕೆಲವ್ರಿಗೆ ಅನುಕೂಲತೆ ಇಲ್ಲ, ಕೆಲವ್ರಿಗೆ ಅನುಕೂಲಗಳಿದೆ, ಅಂಥವ್ರಿಗೆ ಒಂದು ರೀಸನಬಲ್ ರೇಟಲ್ಲಿ ಏನಾರು ಸಿಗುತ್ತಾ, ಇಲ್ಲ ಈ ಬುಕ್ಕಿಂದ ಒಂದು ದೈವ ಅನುಗ್ರಹ ಸಿಗೋ ಅಂಥದ್ದು ಏನಾದ್ರು ಬುಕ್ ಒಳಗಡೆ ಕಲ್ಪನೆ ಮಾಡಿ ಒಂದು ಮುದ್ರಣ ಮಾಡಿದ್ದೀರಾ? ಇದರದ್ದು ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಾಗಿ ತಮ್ಮನ್ನು ವಿನಂತಿ. ಖಂಡಿತ. ಇದು ಮುಖ್ಯವಾಗಿ ಕನ್ನಡದ ಓದುಗರಿಗೆ ತಲುಪಬೇಕಾಗಿದೆ. ಈಗ ಓದುಗರ ಸಂಖ್ಯೆ ಕಡಿಮೆ ಅಂತ ಸಂದರ್ಭದಲ್ಲಿ ಈ ಪುಸ್ತಕನೇ ಒಂದು ಉದಾಹರಣೆ. ಓದುಗರ ಸಂಖ್ಯೆ ಹೆಚ್ಚಿದೆ ಅನ್ನೋದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಕಡಿಮೆ 7 ತಿಂಗಳು ಕಡಿಮೆ ಸಮಯದಲ್ಲಿ 23 ಮುದ್ರಣ ಕಂಡಿರೋದು ನೋಡಿದ್ರೆ ಓದುಗರ ಸಂಖ್ಯೆ ಇದೆ, ಕನ್ನಡದ ಓದುಗರ ಸಂಖ್ಯೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಬೇರೆ ಭಾಷೆಯಲ್ಲಿ ಬರ್ತಾ ಇರಬೇಕಾದ್ರೆ ಈ ತಾಯಿಯ ಮಹತ್ವ, ತಾಯಿಯ ಒಂದು ವಿಶೇಷತೆ ಏನು ಅನ್ನೋದನ್ನ ಬೇರೆ ಭಾಷಿಕರು ಸಹ ತಮ್ಮದೇ ಆದ ಮಾತೃಭಾಷೆ ಅಂದರೆ ಮರಾಠಿ ಭಾಷೆ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ತುಳು ಭಾಷೆ ಆಗಿರ್ಬೋದು, ಈ ಭಾಷೆಗಳ ಮೂಲಕನೂ ಸಹ ಪುಸ್ತಕ ಓದಬೇಕು ಅಂತ ಹೆಚ್ಚಿಕರಾಗಿದ್ದಾರೆ. ನಾಡಿನ ಜನತೆಗೆ ವಿಶೇಷವಾಗಿ TV9 ಮುಖಾಂತರ ಸಾಹೇಬರಿಗೆ ಇನ್ನೂ ಒಂದು ಆಯಸ್ಸು ಆರೋಗ್ಯ ಕೊಟ್ಟು 1000 ಬುಕ್ ಬಿಡುಗಡೆ ಆಗೋ ಒಂದು ಮುನ್ನುಡಿಲಿ ಅಂತ ಆಶಿಸುತ್ತಾ ನಿಮ್ಮ ಪ್ರೀತಿಯ ಶ್ರೀವಾರ್ಯ. ನಮಸ್ತೆ.